ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ದೇವರ ವಾಕ್ಯವನ್ನು ನಾವೆಲ್ಲರೂ ಈಗ ಧ್ಯಾನಿಸೋಣ. ಮನುಷ್ಯನ ಜೀವನದಲ್ಲಿ ಮನುಷ್ಯನು ಸಂತೋಷಭರಿತವಾಗಿರಬೇಕಾದ್ರೆ ಆತನಿಗೆ ಒಳ್ಳೆಯ ಆರೋಗ್ಯ ಬೇಕು. ಆರೋಗ್ಯ ಬೇಕೆಂದರೆ ನಮ್ಮ ಜೀವದಲ್ಲಿ ಅಥವಾ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ರೋಗಗಳಿದ್ದಲ್ಲಿ ಮನುಷ್ಯನು ಆರೋಗ್ಯಕರವಾಗಿ ಜೀವಿಸಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಮನುಷ್ಯನಲ್ಲಿ ಹಲವಾರು ದುರ್ಗುಣಗಳಿವೆ. ಈ ದುರ್ಗುಣಗಳು ಒಂದೊಂದು ಕಾಯಿಲೆ ಇದ್ದಂತೆ. ಇಂತಹ ಒಂದು ದುರ್ಗುಣಗಳು ಮನುಷ್ಯನ ಹೃದಯದಲ್ಲಿ, ಮನಸ್ಸಿನಲ್ಲಿ ಅಥವಾ ಆತನ ಆತ್ಮದಲ್ಲಿ ನೆಲೆಸಿದರೆ ಖಂಡಿತ ಆತನ ಜೀವನ ದುಃಖಮಯ ಜೀವನವಾಗುತ್ತೆ. ಆದುದರಿಂದ ಯಾವ ರೀತಿ ನಾವು ಈ ದುರ್ಗುಣಗಳನ್ನು ದೂರ ಮಾಡುವುದು, ನಮ್ಮನ್ನೇ ನಾವು ಅರಿತುಕೊಂಡು ನಮ್ಮ ಜೀವನವನ್ನು ಹೆಚ್ಚೆಚ್ಚು ಸಂತೋಷಭರಿತವಾಗಿ ಜೀವಿಸುವುದು, ಇದರ ಬಗ್ಗೆ ದೇವರ ವಾಕ್ಯದ ಮೂಲಕ ನಾವು ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲ್ಪಟ್ಟಿದೆ. ಅಧ್ಯಾಯ 14 ವಾಕ್ಯ 8ರಿಂದ ಈ ದುರ್ಗುಣಗಳ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳೋಣ. ಮತ್ಸರ ಉಳ್ಳವನ ಕಣ್ಣು ಕೆಟ್ಟದು, ಇತರರನ್ನು ಹೀಯಾಳಿಸುವವನ ಅವನು ಮುಖ ತಿರುವಿಕೊಂಡು. ಮತ್ಸರ ಉಳ್ಳವನ ಕಣ್ಣು ಕೆಟ್ಟದು, ಇತರರನ್ನು ಹೀಯಾಳಿಸುವವನವನು ಮುಖ ತಿರುವಿಕೊಂಡು. ಏನು ಹೇಳುತ್ತೆ ಈ ವಾಕ್ಯ? ಮತ್ಸರ ಉಳ್ಳವನು ಇತರರ ಒಳಿತಿನ ಬಗ್ಗೆ ಆತ ಸಹಿಸಿಕೊಳ್ಳುವುದಿಲ್ಲ. ಕಾರಣವೇನು? ಮತ್ಸರ ಹೊರಗಿನ ರೂಪ, ಆದರೆ ಆತನ ಹೃದಯದಲ್ಲಿ ನೆಲೆಸಿದ್ದೇ ಸ್ವಾರ್ಥ. ಯಾವ ವ್ಯಕ್ತಿಯಲ್ಲಿ ಸ್ವಾರ್ಥವಿದೆ, ಈ ವ್ಯಕ್ತಿ ತನ್ನ ಬಗ್ಗೆ ಮಾತ್ರ ತಾನು ಯೋಚಿಸುತ್ತಾನೆ. ತಾನು ಒಳ್ಳೆಯವನಾಗಬೇಕು, ತಾನೇ ಈ ಜಗತ್ತಿನಲ್ಲಿ ಬದುಕಬೇಕು, ಎಲ್ಲವೂ ತನಗೆ ಸಿಗಬೇಕು, ತಾನೇ ಎಲ್ಲಿ ಹೋದರೂ ಎಲ್ಲರೂ ನನ್ನನ್ನು ಗೌರವದಿಂದ ಕಾಣಬೇಕು, ಇಂಥ ಒಂದು ಯೋಚನೆಗಳಿಂದ ತುಂಬಿಕೊಳ್ಳುತ್ತಾನೆ. ನಾನು ಎಂಬ ಅಹಂಕಾರ, ನಾನು ಎಂಬ ಚಿಂತನೆ, ನಾನು ಎಂಬ ಆ ಒಂದು ಮದ, ನಾನು ಎಂಬ ಆಸೆ, ಈ ನಾನು ಎಂಬ ಪದದಿಂದಾಗಿ ಆತನ ಜೀವನ, ಆತನ ಬದುಕು ಎಲ್ಲವೂ ಸ್ವಾರ್ಥಮಯವಾಗಿರುತ್ತದೆ. ಸ್ವಾರ್ಥಮಯವಾದಂಥ ಬದುಕಿನಲ್ಲಿ ಆ ವ್ಯಕ್ತಿಯು ಇತರರ ಬಗ್ಗೆ ಯೋಚಿಸುವುದಿಲ್ಲ, ಕೇವಲ ತನ್ನ ಬಗ್ಗೆ ಮಾತ್ರ ತಾನು ಯೋಚಿಸುತ್ತಾನೆ. ಸಹೋದರ ಸಹೋದರಿಯರೇ, ಇಂತಹ ಒಂದು ರೀತಿಯ ಸ್ವಾರ್ಥ ನಮ್ಮಲ್ಲಿ ಅನೇಕರಲ್ಲಿ ತುಂಬಿಕೊಂಡಿದೆ. ಈ ಸ್ವಾರ್ಥದಿಂದ ಹೊರಬರುವುದೇ ಮತ್ಸರ.
ಮತ್ಸರವೆಂದರೇನು? ಮತ್ಸರವೆಂದರೆ ಅಸಹನೆ. ಇತರರ ಒಳಿತು ನನಗೆ ಸಹಿಸಲಿಕ್ಕೆ ಆಗುವುದಿಲ್ಲ, ಅಸಹನೆ. ಸಹನೆ ಎಲ್ಲವೂ ಯಾರು ಆಗಲಿ ಒಳ್ಳೆಯದಾಗಬೇಕು, ಯಾರು ಕೆಟ್ಟದ್ದು ಮದ್ದನ್ನು ಸಹಿಸ್ಕೊಂಡು ಹೋಗ್ತೀನಿ, ಎಲ್ಲವನ್ನು ಸ್ವೀಕರಿಸ್ತೀನಿ, ಇದು ಸಹನೆ. ಇದು ಅಸಹನೆ. ಯಾರೊಬ್ಬರು ಒಳ್ಳೆಯ ಮನೆ ಕಟ್ಟಿದರೆ ನನಗೆ ಸಹಿಸಲ್ಲ, ಯಾರೊಬ್ಬರು ಒಳ್ಳೆಯ ಒಂದು ನೌಕರಿ ಪಡೆದರೆ ನನಗೆ ಸಹಿಸಲ್ಲ, ಯಾರು ಶ್ರೀಮಂತನಾಗ್ತಾನೆಂದರೆ ನನಗೆ ಸಹಿಸಲ್ಲ, ಯಾರು ಜೀವನದಲ್ಲಿ ಸಂತೋಷದಿಂದಿದ್ದರೆ ಅವರು ನಗು ನಗುತ್ತಾ ಬಾಳಿ ಬದುಕಿದರೆ ಅದು ನನಗೆ ಸಹಿಸಲ್ಲ, ಯಾರು ಒಳ್ಳೆ ತಿಂದು ಸಂತೋಷ ಪಡ್ತಾನೆ ಸಹಿಸಲ್ಲ. ಅಂದರೆ ಯಾವ ರೀತಿಯಲ್ಲೂ ಇತರರ ಬದುಕು ಬಗ್ಗೆ ಆತನಿಗೆ ಸಹನೆ ಇಲ್ಲ, ಅಸಹನೆ. ಇದೇ ಮತ್ಸರ. ಮತ್ಸರವೆಂದರೆ ತಾನು ಮಾತ್ರ ಬಾಳಬೇಕು, ಇತರರು ಬಾಳಬಾರದು. ತನ್ನ ಬಗ್ಗೆ ತಾನೇ ಯೋಚಿಸುವವನು ಮತ್ಸರದಿಂದ, ಸ್ವಾರ್ಥದಿಂದ ತುಂಬಿಕೊಂಡವನು. ಸಹೋದರ ಸಹೋದರರೇ, ಇದರಿಂದ ಮನುಷ್ಯನಿಗೆ ಏನಾಗುತ್ತೆ? ದೇವರ ವಾಕ್ಯ ಹೇಳುತ್ತೆ, ಈತನು ಇತರರನ್ನು ಹೀಯಾಳಿಸುತ್ತಾನೆ. ಇತರರನ್ನು ಆತನು ಹೀಯಾಳಿಸುತ್ತಾನೆ. ಯಾಕೆ? ಇತರರು ಕೆಟ್ಟವರೆಂದು ಅಲ್ಲ, ಇತರರಲ್ಲಿ ಏನೋ ದುರ್ಗುಣಗಳಿವೆ ಎಂದಲ್ಲ, ಇತರರು ತನಗೆ ಯಾವ ರೀತಿ ಅಪಾಯ ಮಾಡ್ತಾರೆ ಎಂದಲ್ಲ, ಬರೀ ಆತನಲ್ಲಿ ಅಸಹನೆ ಇದೆ, ಮತ್ಸರವಿದೆ. ಆತನು ಹೀಯಾಳಿಸುವುದು ಇನ್ನೊಬ್ಬನನ್ನು ತನ್ನ ದಾರಿಯಲ್ಲಿ ಆತನು ಬರುವನು ಎಂಬ ಭಯದಿಂದ, ತನ್ನ ಜೀವನಕ್ಕೆ ಈ ವ್ಯಕ್ತಿ ಆಗುವನೋ ಎಂಬ ಭಯ, ಆತಂಕ. ಇದರಿಂದಾಗಿ ಈತನು ತಾನು ಭಯಪಡ್ತಾನೆ, ಇತರರು ಮೇಲೆ ಬರದಂತೆ ನೋಡಿಕೊಳ್ಳುತ್ತಾನೆ. ಈ ಮತ್ಸರದಿಂದಾಗಿ ಅದೆಷ್ಟೋ ಅನಾಹುತಗಳು ಸಹೋದರ ಸಹೋದರಿಯರೇ ಈ ಲೋಕದಲ್ಲಿ ನಡೆಯುತ್ತವೆ. ಅದೆಷ್ಟೋ ಅಣ್ಣ ತಮ್ಮಂದಿರು ಮತ್ಸರದಿಂದಾಗಿ ಜಗಳವಾಡಿಕೊಳ್ಳುತ್ತಾರೆ. ಇಂತಹ ಜಗಳಗಳು ಕೊಲೆಯಲ್ಲಿ ಅಂತ್ಯವಾಗುತ್ತವೆ. ಅಣ್ಣ ತಮ್ಮಂದಿರ, ಸೋದರಿಯರ, ಕುಟುಂಬದ ಸದಸ್ಯರ ಜಗಳಗಳು ಮತ್ಸರದಿಂದಾಗಿ ಕೊಲೆಯಲ್ಲಿ ಅಂತ್ಯಗೊಂಡಿರುವ ಅದೆಷ್ಟೋ ಘಟನೆಗಳನ್ನು ನಾವು ಇಂದಿನ ಈ ದಿನಗಳಲ್ಲಿ ನೋಡಬಹುದು. ಕಾರಣ ಮತ್ಸರ, ಅಸಹನೆ. ಹೊರಗಿನವರು ಬೇಡ, ತಮ್ಮಲ್ಲಿ ಕುಟುಂಬದಲ್ಲಿ ಚಿಕ್ಕ ಮಕ್ಕಳಿಂದ ಇದು ಆರಂಭವಾಗುತ್ತೆ. ನಾನು ಹಲವಾರು ಬಾರಿ ಶಾಲೆಗಳಲ್ಲಿ ಕಂಡಿದ್ದೇನೆ. ವಿದ್ಯಾರ್ಥಿಗಳು ತಾನು ಹೆಚ್ಚು ಅಂಕ ಪಡೆಯಬೇಕೆಂದು ಅಥವಾ ತಾನು ಒಳ್ಳೆಯ ಸ್ಥಾನ ಪಡೆಯಬೇಕೆಂದು ಇತರರ ಬಗ್ಗೆ ಕೆಟ್ಟದನ್ನಾಡಿ ಅವರ ಹೆಸರನ್ನು ಹಾಳು ಮಾಡಿ ಅವರು ಮೇಲೆ ಬರದಂತೆ ನೋಡಿಕೊಳ್ಳುವವರು ಇದ್ದಾರೆ. ಅದೆಷ್ಟೋ ಮಂದಿ ಇತರರು ಮೇಲೆ ಬರದಂತೆ ತನ್ನ ಶಿಕ್ಷಕರಿಗೆ ಏನೋ ಕಾಣಿಕೆಗಳನ್ನು ಕೊಟ್ಟು ಆ ಶಿಕ್ಷಕರ ಮನವೊಲಿಸಿ ತಾನು ಪ್ರಥಮ ಸ್ಥಾನವನ್ನು ಪಡೆಯಲು ಪ್ರಯತ್ನ ಪಡುವವರಿದ್ದಾರೆ. ಇದೆಲ್ಲ ಮತ್ಸರದಿಂದಾಗುವ ಪರಿಣಾಮಗಳು. ಮನೆಯಲ್ಲಿ ಮತ್ಸರದಿಂದ ಹಲವಾರು ಬಾರಿ ಅತ್ತೆ ಮತ್ತು ಸೊಸೆ, ಮನೆಯಲ್ಲಿ ಸೊಸೆ ಪ್ರೀತಿಯಿಂದ ಇರುವುದು, ತನ್ನ ಮಗನಲ್ಲಿ ಸೊಸೆ ಪ್ರೀತಿ ಇರುವುದು ಅತ್ತೆಗೆ ಕೆಲವೊಮ್ಮೆ ಸಹಿಸಲಿಕ್ಕೆ ಆಗುವುದಿಲ್ಲ. ಬಾಲ್ಯದಿಂದ ನನ್ನ ಮಗನನ್ನು ಬೆಳೆಸಿದ್ದೇನೆ, ನಾನು ತಾಯಿ, ಈ ಮಗ ತನ್ನನ್ನು ಪ್ರೀತಿಸಬೇಕು. ಆದರೆ ಮದುವೆ ಆಯಿತು, ಮದುವೆ ಆದಮೇಲೆ ಏನಾಗುತ್ತೆ? ಸೊಸೆ ಮನೆಗೆ ಬರುತ್ತಾಳೆ, ಮಗ ಇಷ್ಟರವರೆಗೆ ತಾಯಿಯೊಡನೆ ಅತೀ ಒಡನಾಟದಿಂದ ಇದ್ದವನು, ತುಂಬ ತಾಯಿಯನ್ನು ಪ್ರೀತಿಸುವವನು, ಈಗ
ಬದಲಾಗುತ್ತಾನೆ, ತನ್ನ ಹೆಂಡತಿಯನ್ನು ಪ್ರೀತಿಸಲಿಕ್ಕೆ ಆರಂಭ ಮಾಡುತ್ತಾನೆ. ಅದು ಸಹಜ, ಆಗಬೇಕು. ಆದರೆ ಏನಾಗುತ್ತೆ, ಈ ತಾಯಿ ಇಷ್ಟರವರೆಗೆ ಈ ಪುತ್ರನಿಂದ ಮಗನಿಂದ ಪ್ರೀತಿ ಪಡೆದುಕೊಂಡವಳು, ಅವಳಿಗೆ ಇದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅತ್ತೆ ಮತ್ತು ಸೊಸೆಯರ ಜಗಳ ಆರಂಭವಾಗುತ್ತೆ ಮನೆಯಲ್ಲಿ. ಈ ಜಗಳ ಅನೇಕ ಬಾರಿ ಎಲ್ಲಿಗೆ ಕೊಂಡೊಯ್ಯುತ್ತೆ, ಈ ಇಬ್ಬರ ನಡುವೆ ವಿರಸಕ್ಕೆ ಕಾರಣವಾಗಿ ಅದೆಷ್ಟೋ ಜೋಡಿಗಳಲ್ಲಿ ವಿರಸ ಉಂಟಾಗಿ ಈ ಮದುವೆ ಅನ್ನೋ ಈ ವೈವಾಹಿಕ ಜೀವನದಲ್ಲಿ ಈ ಅತ್ತೆಯ ಮತ್ಸರದಿಂದಾಗಿ ಅವರು ಬೇರ್ಪಟ್ಟು ಅವರ ವೈವಾಹಿಕ ಜೀವನ ನಾಶವಾಗುತ್ತೆ. ಅದೆಷ್ಟೋ ಘಟನೆಗಳನ್ನು ನಾವು ನೋಡ್ತೇವೆ. ಅದೆಷ್ಟೋ ಸಹೋದರ ಸಹೋದರಿಯರಲ್ಲಿ ತಾನು ಇನ್ನೊಬ್ಬರಿಗೆ, ತನ್ನ ಅಣ್ಣನಿಗೆ, ತನ್ನ ಅಕ್ಕನಿಗೆ ಜಾಸ್ತಿ ಆಸ್ತಿಯ ಪಾಲು ಸಿಕ್ಕಿದೆ, ಅಥವಾ ತಾಯಿ ತಂದೆಯ ಪ್ರೀತಿ ಜಾಸ್ತಿ ಸಿಗುತ್ತಿದೆ, ಆ ಒಂದು ಮತ್ಸರದಿಂದಾಗಿ ಅದೆಷ್ಟೋ ಸಹೋದರ ಸಹೋದರಿಯರು ಆ ಜಗಳವಾಡಿಕೊಂಡು ಕುಟುಂಬವನ್ನು ನಾಶ ಮಾಡಿದಂಥ ಘಟನೆಗಳನ್ನು ನಾವು ನೋಡುತ್ತೇವೆ. ಅದೆಷ್ಟೋ ಸಾಮಾಜಿಕ ಸಂಘಟನೆಗಳಲ್ಲಿ ಆಗಿರ್ಬೋದು, ನಮ್ಮ ವಿಚಾರಣಾ ಕೇಂದ್ರಗಳಲ್ಲಿ, ಚರ್ಚುಗಳಲ್ಲಿ, ಇರುವ ಸಂಘಟನೆಗಳಲ್ಲಿ ಮತ್ಸರದಿಂದಾಗಿ ಆಗುವ ಪರಿಣಾಮಗಳು, ಒಬ್ಬರು ಇನ್ನೊಬ್ಬರನ್ನು ಸಹಿಸಲಿಕ್ಕೆ ಆಗದೆ ಒಬ್ಬರಿನ್ನೊಬ್ಬರ ಬಗ್ಗೆ ಹಾಳು ಅಭಿಪ್ರಾಯವನ್ನು ಸೃಷ್ಟಿಸಿ ಆ ಸಂಘಟನೆಗಳಲ್ಲಿ, ಚರ್ಚುಗಳಲ್ಲಿ, ವಿಚಾರಣೆ ಕೇಂದ್ರ ಒಡಕುಗಳನ್ನು ಉಂಟು ಮಾಡಿ ಅಲ್ಲಿರುವ ಶಾಂತಿ ಅದನ್ನು ನಾಶ ಮಾಡುತ್ತಾರೆ. ಆ ಒಂದು ಒಗ್ಗಟ್ಟು ಛಿದ್ರವಾಗುತ್ತೆ. ಅಭಿವೃದ್ಧಿಯಾಗುವ ಕೇಂದ್ರಗಳು ಅಥವಾ ಸಂಘಟನೆಗಳು ನಾಶವಾಗಿ ಬಿಡುತ್ತವೆ. ಸಹೋದರ ಸಹೋದರರು, ಇದೆಲ್ಲವೂ ಮತ್ಸರದಿಂದಾಗಿ, ಧಾರ್ಮಿಕತೆಯಿಂದ ಹಿಡಿದು ರಾಜಕೀಯ ಹಾಗೂ ಸಾಮಾಜಿಕ ವಲಯಗಳಲ್ಲಿ ಇಂಥ ಮತ್ಸರದಿಂದಾಗಿ ಆಗುವ ಹಾನಿಯನ್ನು ನೋಡುತ್ತೇವೆ. ಕೌಟುಂಬಿಕ ಜೀವನದಲ್ಲಿ ಆ ಮತ್ಸರದಿಂದಾಗುವ ಪರಿಣಾಮಗಳನ್ನು ನಾವೆಲ್ಲ ನೋಡ್ತಿದ್ದೇವೆ. ಸಹೋದರ ಸಹೋದರರೇ, ಇವತ್ತಿನ ದೇವರ ವಾಕ್ಯ ನಮಗೆ ಸ್ವಲ್ಪ ಯೋಚನೆ ಮಾಡಲು ಕರೆಯನ್ನು ನೀಡುತ್ತೆ. ಮತ್ಸರ ನಮಗೆ ಯಾಕೆ? ಸಹೋದರ ಸಹೋದರಿಯರೇ, ನಾವೆಲ್ಲರೂ ಒಂದೇ ದೇವರಿಂದ ಸೃಷ್ಟಿಸಲ್ಪಟ್ಟ ಅವರ ಮಕ್ಕಳು ತಾನೆ. ಯಾರಿಗೆ ಏನು ಬೇಕು, ಯಾರಿಗೆ ಏನು ಕೊಡಬೇಕು, ಯಾರು ಯಾವ ರೀತಿಯಲ್ಲಿ ಬೆಳೆಯಬೇಕು, ಯಾರು ಜೀವನದಲ್ಲಿ ಏನೆಲ್ಲ ಆಗಬೇಕು, ಇದು ಕೇವಲ ನಮ್ಮ ಆಶೆಯಂತೆ ಅಲ್ಲ. ಸೃಷ್ಟಿಸಿದ್ದ ಕರ್ತನಿದ್ದಾನೆ. ನಮ್ಮನ್ನು ಸೃಷ್ಟಿಸಿದ ಆ ಸರ್ವಶಕ್ತ ಸೃಷ್ಟಿಕರ್ತ ದೇವರು ನಮ್ಮ ಜೀವನದ ಬಗ್ಗೆ ನಿರ್ಧಾರಗಳನ್ನು ತಗೊಳ್ತಾರೆ. ಪ್ರತಿಭೆಗಳನ್ನು ಕೊಟ್ಟಿರುವವರು ದೇವರು. ಒಬ್ಬ ಮನುಷ್ಯ ಯಾವುದೇ ಒಂದು ಕ್ಷೇತ್ರದಲ್ಲಿ ತುಂಬ ಒಂದು ಪ್ರತಿಭಾವಂತನಾಗಿರುತ್ತಾನೆಂದರೆ ಆ ಕ್ಷೇತ್ರದಲ್ಲಿ ಆತನು ದುಡಿದು ಶ್ರೀಮಂತಿಗೆ ಮುಟ್ಟುತ್ತಾನೆಂದಾದರೆ, ಅಥವಾ ಒಂದು ಒಳ್ಳೆ ಹೆಸರು ಪಡೆಯುತ್ತೇನೆಂದಾದರೆ, ಇದು ದೇವರು ಕೊಟ್ಟ ವರವಲ್ಲವೇ? ಈತನು ಯಾರನ್ನು ಅದನ್ನು ಕಸಿದುಕೊಂಡಿಲ್ಲ, ಇತರರಿಂದ ಆತನು ಅಪಹರಿಸಿಕೊಂಡಿಲ್ಲ. ಆತನಲ್ಲಿ ಇರುವ ಪ್ರತಿಭೆಗಳನ್ನು ಆತನು ಬೆಳೆಸುತ್ತಾನೆ. ಆತನಲ್ಲಿ ಸಹಜ ಗುಣಗಳನ್ನು ಅವನು ಜೀವಿಸ್ತಾನೆ. ಒಬ್ಬ ಮನುಷ್ಯ ಪ್ರೀತಿಯಿಂದ ಬದುಕುವಂಥ ಅವನ ಸ್ವಭಾವ. ಯಾರೊಬ್ಬರಲ್ಲಾಗಲಿ ತಂದೆಯೊಡನೆ ಪ್ರೀತಿಯಿಂದ ಅವನು ಬಾಳುತ್ತಾನೆ. ತಾಯಿಯೊಂದಿಗೂ ಪ್ರೀತಿಯಿಂದ ಆತನು ವ್ಯವಹರಿಸ್ತಾನೆ. ಮನೆಯಲ್ಲಿರುವ ಸೋದರ ಸೋದರಿಯರನ್ನು, ನೆರೆಕರೆಯವರನ್ನು, ಯಾರು ಮಿತ್ರ ವರ್ಗದವರು ಯಾರನ್ನಾಗಲಿ ಪ್ರೀತಿಯಿಂದ ಕಾಣುವಂಥದ್ದು ಆತನೊಂದು ಸ್ವಭಾವ. ಹೀಗಿರುವಾಗ ಸಹೋದರ ಸಹೋದರರೇ, ಆ ಒಂದು ಸ್ವಭಾವ ದೇವರು ಅವನಿಗೆ ಕೊಟ್ಟಿರುತ್ತಾರೆ. ಇದು ದೇವರಿಂದ ಕೊಟ್ಟಂತಹ ವರ. ಹಾಗಿರುವಾಗ ಇಂಥ ವ್ಯಕ್ತಿಯಲ್ಲಿ ನಾವು ಮತ್ಸರದಿಂದ ಯಾಕೆ ನಾವು ನಮ್ಮಲ್ಲಿ ಬೆಂದುಕೊಳ್ಳುವುದು?
ಯಾಕೆ ನಾವು ಮತ್ಸರದಲ್ಲಿ ಆತನ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಸೃಷ್ಟಿಸುವುದು? ಯಾಕೆ ನಾವು ಮತ್ಸರದಿಂದ ಆತನಲ್ಲಿ ಅಥವಾ ಆಕೆಯಲ್ಲಿ ಅಸಹನೆ ಹೊಂದಿಕೊಳ್ಳುವುದು? ಯಾಕೆ? ಇದು ದೇವರು ಕೊಟ್ಟಂಥದ್ದು ತಾನೆ. ವರಗಳೆಲ್ಲವೂ ದೇವರಿಂದ ಕೊಡಲ್ಪಡುತ್ತವೆ. ಹಾಗಿರುವಾಗ ಮತ್ಸರ ಎಂಬುದು ಖಂಡಿತವಾಗಿ ನಮಗೆ ತಕ್ಕುದಲ್ಲ. ದೇವರ ಮಕ್ಕಳಾದವರು ನಾವು ಯಾವತ್ತೂ ಇತರರ ಬಗ್ಗೆ ಒಳಿತನ್ನು ಯೋಚಿಸಬೇಕು. ಒಂದು ದಿನ ಯೇಸು ಕ್ರಿಸ್ತರ ಶಿಷ್ಯರೊಬ್ಬರು ಹೇಳುತ್ತಾರೆ, ಸ್ವಾಮಿ, ನಿಮ್ಮ ಹೆಸರಿನಿಂದ ಯಾರೋ ಪವಾಡಗಳನ್ನು ಮಾಡ್ತಾರೆ, ರೋಗಿಗಳನ್ನು ಗುಣಪಡಿಸ್ತಾರೆ, ನಿಮ್ಮ ಹೆಸರಿನಲ್ಲಿ ಅವರು ದೆವ್ವಗಳನ್ನು ಓಡಿಸ್ತಾರೆ, ಅವರ ಮೇಲೆ ಬೆಂಕಿ ಬಂದು ಬೀಳಲೆಂದು ಪ್ರಾರ್ಥಿಸೋಣವೇ? ಯೇಸು ಕ್ರಿಸ್ತರು ಹೇಳುತ್ತಾರೆ, ಬೇಡ. ಯಾವನು ಒಳ್ಳೆ ಕೆಲಸವನ್ನು ಮಾಡುತ್ತಾನೆ ಅವನು ನಮ್ಮ ಪರವಾಗಿದ್ದಾನೆ. ಯಾವಾತನು ನನ್ನ ಹೆಸರಿನಲ್ಲಿ ಒಳ್ಳೆಯದನ್ನು ಮಾಡ್ತಾನೆ ಆತನು ನಮ್ಮೊಂದಿಗಿದ್ದಾನೆ. ಮತ್ಸರ ಪಡುವುದು ಬೇಡ, ಒಳ್ಳೆಯದನ್ನು ಮಾಡಲಿ. ಸಹೋದರ ಸಹೋದರರೇ, ಈ ಲೋಕದಲ್ಲಿ ಒಳ್ಳೆಯದನ್ನು ಮಾಡುವಂಥ ಗುಣ ಅದು ಒಬ್ಬರಿನೊಬ್ಬರಿಗೆ ಸೀಮಿತವಾಗಿಲ್ಲ. ದೇವರ ಮಕ್ಕಳಾಗಿ ಜನಿಸಿದ ನಾನು ಮತ್ತು ನೀವೆಲ್ಲರೂ ಯಾವುದೇ ಧರ್ಮವಾಗಲಿ, ಯಾವುದೇ ವರ್ಗವಾಗಲಿ, ಯಾವುದೇ ಹುದ್ದೆ ಆಗಲಿ, ಯಾವುದೇ ರೀತಿಯ ನಮ್ಮ ಜೀವನವಾಗಲಿ, ಸಹೋದರ ಸಹೋದರರೇ, ಒಳ್ಳೆಯದನ್ನು ಮಾಡುವುದು ನಮ್ಮ ಕರ್ತವ್ಯ. ಅದಕ್ಕಾಗಿ ನಾವು ಹುಟ್ಟಿದವರು, ನಾವು ಈ ಲೋಕದಲ್ಲಿ ಅದಕ್ಕಾಗಿಯೇ ಜೀವನ ನಮಗೆ ಕೊಡಲ್ಪಟ್ಟಿದೆ. ಒಂದು ಬತ್ತಿಯೊಂದು ಉರಿಯುತ್ತಿದೆ, ಯಾತಕ್ಕಾಗಿ? ಬೆಳಕನ್ನು ಕೊಡುವುದಕ್ಕಾಗಿ ತಾನೆ. ಬೆಳಕನ್ನದು ಕೊಡುವುದಿಲ್ಲವೆಂದಾದರೆ ಆ ಬತ್ತಿ ಉರಿದು ಏಕೆ ಪ್ರಯೋಜನ? ಒಂದು ದೀಪ, ವಿದ್ಯುತ್ ದೀಪ, ಅದು ಬೆಳಗಿದ್ದರೆ ತಾನೇ ಅದಕ್ಕೊಂದು ಅರ್ಥವಿದೆ. ಆ ದೀಪ ಬೆಳಗುತ್ತಿದೆ ಅಂತ ನಾನು ಮತ್ಸರ ಪಟ್ಟರೆ, ಅದನ್ನು ಆರಿಸಲು ಪ್ರಯತ್ನ ಪಟ್ಟರೆ ಏನಾಗುತ್ತೆ? ಕತ್ತಲೆ ಆವರಿಸಿಕೊಳ್ಳುವುದಿಲ್ಲವೇ? ಹಾಗಾದರೆ ಯೋಚಿಸೋಣ. ದೇವರು ಲೋಕದ ಬೆಳಕು. ದೇವರು ಲೋಕದ ಬೆಳಕಾಗಿರುವಾಗ ಬೆಳಕುವುದೊಂದು ಅದೊಂದು ದೈವಗುಣ. ಬೆಳಕು ದೇವರಿಂದ ಬಂದಂಥದ್ದು. ಒಬ್ಬ ಮನುಷ್ಯ ಒಳ್ಳೆ ಜೀವನವನ್ನು ನಡೆಸುತ್ತಾನೆ, ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾನೆ, ಒಳ್ಳೆ ಮಾತುಗಳನ್ನು ಆಡುತ್ತಾನೆ, ಒಳ್ಳೆ ಗುಣನಡತೆಯಿಂದ ಆತನು ಜೀವಿಸ್ತಾನೆ, ಒಳ್ಳೆಯದನ್ನು ಆತ ಸಾರುತ್ತಾನೆ, ಎಲ್ರಿಗೂ ಒಳ್ಳೆಯದನ್ನು ಮಾಡ್ತಾ ಹೋಗ್ತಾನೆ. ಹಾಗಾದರೆ ಸಹೋದರ ಸಹೋದರರೇ, ಯೋಚಿಸೋಣ, ಇವೆಲ್ಲವೂ ಆತನಿಗೆ ಎಲ್ಲಿಂದ ಕೊಡಲ್ಪಟ್ಟಿದೆ? ಆತನನ್ನು ಸೃಷ್ಟಿಸಿದ್ದ ದೇವರಿಂದಲ್ವೇ? ಈ ದೈವ ಗುಣ ಎಂಬುದು ದೇವರಿಂದ ಬರುವುದಲ್ಲವೇ? ಕೆಟ್ಟತನದಿಂದ ಒಳ್ಳೆಯದು ಬರಲು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ಒಳ್ಳೆಯ ಮರದಿಂದ ಒಳ್ಳೆಯ ಫಲ ಸಿಗುವುದಂತ ಯೇಸು ಸ್ಪಷ್ಟವಾಗಿ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಒಳ್ಳೆಯ ಮರದಿಂದ ಮಾತ್ರ ಒಳ್ಳೆಯ ಫಲ ಸಿಗುತ್ತೀವಿ ವಿನಃ ಕೆಟ್ಟ ಮರದಿಂದ ಕೆಟ್ಟ ಫಲ ಸಿಗುವುದಿಲ್ಲ. ಹಾಗಿರುವಾಗ ಸಹೋದರ ಸಹೋದರರೇ, ದೈವ ಗುಣಗಳು ದೇವರಿಂದ ಮನುಷ್ಯನಿಗೆ ಕೊಡಲ್ಪಟ್ಟಿವೆ. ಹಾಗಾದರೆ ನೀನು ಮತ್ಸರದಿಂದ ಅದನ್ನು ತಡೆಯುವೆಯಾ? ದೇವರ ವಿರುದ್ಧ ದ್ರೋಹ ನೀವು ಮಾಡುವೆ, ದೇವರಿಗೆ ದ್ರೋಹ ಬಗೆಯುವೆ. ನೀನು ಒಳ್ಳೆಯದನ್ನು ಮಾಡುವಂಥ ವ್ಯಕ್ತಿಗೆ ನೀನು ಆತನಿಗೆ ಕೆಡುಕನ್ನು ಮಾಡಿದರೆ ದೇವರಿಗೆ ನೀನು ಕೆಡುಕು ಮಾಡುತ್ತೀಯಾ? ಯೋಚಿಸು, ಸರಿಯಾಗಿ ಯೋಚಿಸು. ದೇವರಿಗೆ ಹಾನಿ ಮಾಡಬೇಡ, ದೇವರಿಗೆ ಕೆಡುಕನ್ನು ಬಗೆಯಬೇಡ. ಒಳ್ಳೆಯ ಗುಣ ದೇವರಿಂದ ಬಂದಿದೆ. ಒಳ್ಳೆಯದನ್ನು ಮಾಡುವವನು ದೇವರಿಂದ ಆರಿಸಲ್ಪಟ್ಟವನು. ಆತನು ದೇವರ ಕಾರ್ಯಗಳನ್ನು ಮಾಡುತ್ತಾನೆ. ಹಾಗಾದರೆ ಮತ್ಸರದಿಂದ ತುಂಬಿಕೊಂಡು, ಮತ್ಸರದಿಂದ ನೀನು ಈ ಇತರರು ಮಾಡುವ ಒಳ್ಳೆಯದನ್ನು ತಡೀತೀಯಾ? ದೇವರಿಗೆ ನೀನು ವಿರುದ್ಧವಾಗಿ ಹೋಗುತ್ತಿ, ನೀನು ಪಾಪವನ್ನು ಎಸಗುತ್ತಿ. ಒಂದು ಕುಟುಂಬದಲ್ಲಿ, ಪ್ರೀತಿಯಿಂದ ಬಾಳುವಂಥ ಕುಟುಂಬದಲ್ಲಿ ಮತ್ಸರದಿಂದ ನೀನು ಒಂದು ವೇಳೆ ಅಲ್ಲಿ
ಆ ಬೀಜವನ್ನು ಬಿತ್ತುತ್ತೀಯಾ? ಕುಟುಂಬವನ್ನು ಹೋಳಾಗಿ ಮಾಡುತ್ತಿರುವೆಯಾ? ದೇವರ ವಿರುದ್ಧ ನೀನು ಹೋಗುತ್ತೀಯಾ? ದೇವರಲ್ಲಿ ನೀನು ಕೆಡುಕು ಬಗೆಯುತ್ತೀಯಾ? ಪಾಪಿಯಾಗುತ್ತಿ. ಆದ್ದರಿಂದ ಸಹೋದರ ಸಹೋದರರೇ, ಜೀವನದ ಬಗ್ಗೆ ಯೋಚಿಸೋಣ. ನಾವೆಲ್ಲರೂ ಒಳ್ಳೆಯದನ್ನು ಮಾಡಲು ಈ ಲೋಕದಲ್ಲಿ ಕಳುಹಿಸಲ್ಪಟ್ಟವರು. ಯೇಸು ಕ್ರಿಸ್ತರು ಯಾರ ಬಗ್ಗೆ ಕೆಟ್ಟದಾಗಿ ಯೋಚಿಸಿಲ್ಲ. ಯಾರ ಹೆಸರನ್ನು ಅವರು ಹಾಳು ಮಾಡಲು ಪ್ರಯತ್ನ ಮಾಡಲಿಲ್ಲ. ಬರೀ ಒಳ್ಳೆಯದನ್ನು ಮಾಡುತ್ತಾ ಹೋದರು. ಯೇಸು ಕ್ರಿಸ್ತರ ಕಾಲದಲ್ಲಿ ಅದೆಷ್ಟೋ ಮಂದಿ ಅದೆಷ್ಟೋ ರೀತಿಯ ಪವಾಡಗಳು, ಒಳ್ಳೆಯ ಅಥವಾ ಇಂಥ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಪ್ರಯತ್ನ ಪಡುತ್ತಿದ್ದರು, ಪ್ರೀತಿಯಿಂದಲ್ಲ, ಯೇಸುವಿನ ವಿರುದ್ಧವಾಗಿ. ಆದರೆ ಯೇಸು ಕ್ರಿಸ್ತರು ಅವರ ಬಗ್ಗೆ ಏನು ಮಾತನಾಡಲಿಲ್ಲ. ಬರೀ ಅವರು ಒಳ್ಳೆಯದನ್ನು ಮಾಡ್ತಾ ಹೋದರು. ಯಾರ ಬಗ್ಗೆ ಮತ್ಸರ ಅವರಲ್ಲಿ ಇರಲಿಲ್ಲ. ಆದ್ದರಿಂದ ಸಹೋದರ ಸಹೋದರಿಯರೇ, ಇವತ್ತು ಈ ದೇವರ ವಾಕ್ಯವನ್ನು ಧ್ಯಾನಿಸಿದ್ದೆವು. ನಾವು ಒಂದೇ ಒಂದು ವಾಕ್ಯ ನಾನು ಇವತ್ತು ಪ್ರಬೋಧಿಸ್ತೇನೆ. ಇದೇ ಸಾಕು. ನಮ್ಮ ಕುಟುಂಬಗಳಲ್ಲಿ ಮತ್ಸರ ನಿಲ್ಲಲಿ. ನಮ್ಮ ಕುಟುಂಬಗಳಲ್ಲಿ ಮತ್ಸರ ನಿಲ್ಲಲಿ. ನಮ್ಮ ಸ್ನೇಹಿತರನ್ನ ಒಡನಾಟಿಯಿಂದ ಜೀವಿಸುವಾಗ ಮತ್ಸರ ಬೇಡ. ನಮ್ಮ ಸಾಮಾಜಿಕ ಜೀವನದಲ್ಲಿ ಮತ್ಸರ ಬೇಡ. ಸಮಾಜ ಒಳ್ಳೆಯದಾಗಲಿ, ಯಾರು ಒಳ್ಳೆಯದು ಮಾಡಿ ಪರವಾಗಿಲ್ಲ, ನಾವು ಮತ್ಸರ ಮಾಡುವುದು ಬೇಡ. ಮತ್ಸರ ಎಂಬುದು ಅದು ಯಾರೊಬ್ಬರ ಅದು ಶೈತಾನನ ಆಸ್ತಿ. ಒಳ್ಳೆತನ ಎಂಬುದು, ಒಳ್ಳೇದು ಮಾಡೋದು, ಅದು ನಮ್ಮ ಒಬ್ಬರಿನ್ನೊಬ್ಬರ ಆಸ್ತಿ, ದೇವರ ಆಸ್ತಿ. ಅದು ನಾವು ವಾರಿಸ್ತಾರಷ್ಟೇ. ಒಳ್ಳೆಯದನ್ನು ಮಾಡಲು ಕಳುಹಿಸಲ್ಪಟ್ಟವರು. ಆದ್ದರಿಂದ ಎಲ್ಲರೂ ನಾವು ಒಳ್ಳೆಯದನ್ನು ಮಾಡೋಣ. ಮತ್ಸರದಿಂದ ಬಾಳದೆ, ಮತ್ಸರವನ್ನು ಬಿಟ್ಟು ಸ್ವಾರ್ಥವನ್ನು ದೂರ ಮಾಡಿ ಉದಾರ ಮನಸ್ಸಿನವರಾಗಿ ಒಳ್ಳೆಯ ಮನುಷ್ಯರಾಗಿ ಬಾಳೋಣ. ಒಳ್ಳೆಯದನ್ನು ಮಾಡುತ್ತಾ ಹೋಗೋಣ. ದೀಪದಂತೆ ಬೆಳಕನ್ನು ನೀಡೋಣ. ಸಮಾಜಕ್ಕೆ ನಾವು ಒಳ್ಳೆಯವರಾಗೋಣ. ಇದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯಿ ತಂದೆಯೇ, ಇವತ್ತು ನಾವು ನಮ್ಮ ಜೀವನವನ್ನು ನಿಮಗೆ ಸಮರ್ಪಿಸುತ್ತೇವೆ. ಈ ಲೋಕದಲ್ಲಿ ಎಲ್ಲವೂ ನಿಮ್ಮಿಂದ ಕೊಡಲ್ಪಟ್ಟಿದೆ. ಈ ನಮ್ಮ ಜೀವನ, ನಮ್ಮ ಕುಟುಂಬ, ನಮ್ಮ ಈ ಸಮಾಜ, ನಮ್ಮಲ್ಲಿರುವ ಪ್ರತಿಭೆಗಳು, ನಮ್ಮಲ್ಲಿರುವ ಎಲ್ಲ ಶ್ರೀಮಂತಿಕೆ, ನಮ್ಮ ಜೀವನದಲ್ಲಿರುವ ನಮ್ಮ ಆಸ್ತಿ ಪಾಸ್ತಿ ಎಲ್ಲವೂ ಸ್ವಾಮಿ ನೀವೇ ಕೊಟ್ಟ ಕಾಣಿಕೆ. ಹಾಗಿರುವಾಗ ಈ ಲೋಕದಲ್ಲಿ ನಾವು ಗರ್ವ ಪಡುವುದಂತೂ ಏನೂ ಇಲ್ಲ. ಎಲ್ಲವೂ ನಿಮ್ಮದೇ. ಯಾವತ್ತೂ ನಾವು ಗರ್ವಕ್ಕೆ ಒಳಪಡದೆ, ಸ್ವಾರ್ಥಕ್ಕೆ ಒಳಪಡದೆ, ಮತ್ಸರದಿಂದ ಬಾಳದೆ, ಇತರರಿಗೆ ಒಳಿತನ್ನು ಮಾಡುವಂಥ ಒಳ್ಳೆಯ ಮನಸ್ಸನ್ನು ಕೊಡಿರಿ. ನಮ್ಮ ಕುಟುಂಬಗಳೆಲ್ಲವೂ ಮತ್ಸರವನ್ನು ಬಿಟ್ಟು ಒಳ್ಳೆಯದನ್ನು ಮಾಡೋ ಕುಟುಂಬಗಳಾಗಲಿ. ನಮ್ಮ ಸಾಮಾಜಿಕ ಸಂಘಟನೆಗಳು, ನಮ್ಮ ಸಂಸ್ಥೆಗಳು, ನಮ್ಮ ವಿಚಾರಣಾ ಕೇಂದ್ರಗಳು ಪ್ರತಿಯೊಂದು ಒಳ್ಳೆಯತನಕ್ಕೆ ಸಾಕ್ಷಿ ಆಗಲಿ. ಮತ್ಸರವೆಂಬುದು ಯಾವುದೇ ಒಂದು ಸಂಘಟನೆಯಲ್ಲಿ, ಯಾವುದೇ ಒಂದು ವಿಚಾರಣಾ ಕೇಂದ್ರದಲ್ಲಿ, ಯಾವುದೇ ಒಂದು ವ್ಯಕ್ತಿಯ ವೈಯಕ್ತಿಕ ಜೀವನದಲ್ಲಿ ಮತ್ಸರ ಎಂಬುದು ಇರದೆ ಒಳ್ಳೆತನದವರು ಬಾಳುವಂತೆ ಮಾಡಿರಿ. ಈ ಮೂಲಕ ನಾವೆಲ್ಲರೂ ನಿಮ್ಮ ಮಕ್ಕಳ ಬಂಧನ ಸಾರುವಂಥ, ಆ ಸಾಕ್ಷಿಯಾಗಿ ಬಾಳುವಂಥ ಜೀವನವನ್ನು ನಮಗೆ ದಯಪಾಲಿಸಿರಿ ಎಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್.